ನಾನು ಮಾಡಿದ ಕೃಷ್ಣನ ವಿಡಿಯೋಗೆ ಒಬ್ರು ಕಮೆಂಟ್ ಹಾಕಿದ್ರು ಪುಣ್ಯಾತ್ಮರು. ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಇನ್ನೂ ಇದ್ದಾರೆ ಈ ಜಗದಲ್ಲಿ ಅಂಧ ಭಕ್ತರು ಅಂತ. ಕೃಷ್ಣನ ಸಾಧನೆಗಳಿಗೆ ಪುರಾವೆಗಳೇ ಇವೆ. ರಾಮ ಲಕ್ಷ್ಮಣ ಆಂಜನೇಯರ ಸಾಧನೆಗಳಿಗೆ ಲಂಕಾ ರಾಮ ಸೇತುವೆನೇ ಇದೆ. ಅಲ್ಲಾನ ಸಾಧನೆಗೆ ಏನಿದೆ, ಏನು ಪುರಾವೆ ಇದೆ? ಆದ್ರೂ ನೀವು ಅಲ್ಲ ಅಂತ ಹೇಳಿ ನಂಬೋ ಆ ದೇವರನ್ನ ನಾವು ನಂಬ್ತೀವಿ. ಅವರನ್ನೇ ನಂಬೇಕಾದ್ರೆ ಸನಾತನ ಧರ್ಮದಲ್ಲಿ ಹುಟ್ಟಿ ಸಾಧನೆಗಳ ಪುರಾವೆಗಳನ್ನ ರಾಶಿ ಹಾಕಿಟ್ಟಿದೀವಿ. ಇನ್ನು ನಮ್ಮ ಭಕ್ತಿಯನ್ನ ಅಂಧ ಭಕ್ತಿ ಅಂತ ಹೇಳಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಕಾಣದ ದೇವರನ್ನ ಅಲ್ಲ ಅಂತ ನಂಬೋ ನೀವೇ ಅಷ್ಟಿರ್ಬೇಕಾದ್ರೆ ಕಣ್ಣಿಗೆ ಕಾಣೋ ದೇವ್ರು ನಮ್ದು. ಎಷ್ಟೋ ರೀತಿಗಳಲ್ಲಿ ಪುರಾವೆಯಾಗಿದೆ. ಸನಾತನ ಧರ್ಮದಲ್ಲಿ ದೇವರಿದ್ರು, ದೇವ್ರಿದ್ದಾರೆ, ದೈವಗಳು ಇನ್ನೂ ಬದುಕಿದೆ. ಹಾಗಿರ್ಬೇಕಾದ್ರೆ ಅಂಧ ಭಕ್ತಿ ಅಂತ ನೀವು ಹೇಳಬಾರದು.